ಕ್ರೈಮ್ ಬೀಟ್ಗೆ ಮತ್ತೆ ಸ್ವಾಗತ. ತಂದೆಯೊಂದಿಗೆ ಹೆಚ್ಚೇನೂ ಮಾತನಾಡದ ನಂದಿತಾ ತನ್ನ ತಾಯಿಯ ಮುಂದೆ ಎದೆ ಬಿರಿದು ಹೋಗುವಂತಹ 10 ಭಯಾನಕ ಸತ್ಯಗಳನ್ನ ಬಿಚ್ಚಿಟ್ಟಿದ್ಲು. ಆದ್ರೆ ಸಂಜೆಯಾಗ್ತಾ ಇದ್ದಂತೆ ಇದ್ದಕ್ಕಿದ್ದಂತೆ ನಂದಿತಾಳ ಆರೋಗ್ಯದಲ್ಲಿ ದಿಢೀರ್ ಬದಲಾವಣೆಗಳು ಕಂಡು ಬರತೊಡಗಿತು. ನಂದಿತಾಳ ಸ್ಥಿತಿ ನೋಡಿ ಇಡೀ ಮನೆಯವರು ಬೆಚ್ಚಿ ಬಿದ್ರು. ಏನಾಗಿತ್ತು ನಂದಿತಾಳಿಗೆ ನೋಡೋಣ ಬನ್ನಿ. ಎಂದಿನಂತೆ ಶಾಲೆಗೆ ಹೊರಟು ಬಸ್ ನಿಲ್ದಾಣದಲ್ಲಿ ನಂದಿತಾ ಬಸ್ಗಾಗಿ ಕಾಯ್ತಾ ನಿಂತಿದ್ಲು. ಅದೇ ಸಮಯಕ್ಕೆ ಕೆಂಪು ಬಣ್ಣದ ಮಾರುತಿ ಓಮ್ನಿಯೊಂದು ಬಂದು ನಿಂತಿತು. ಅದರಲ್ಲಿದ್ದ ಒಬ್ಬ ಆಕೆಯ ಪರಿಚಯದ ಯುವಕನೊಬ್ಬನಿದ್ದ. ಹೆಸರು ಇರ್ಫಾನ್. ಅದೇ ಪರಿಸರದವನು. ನಾನು ತೀರ್ಥಹಳ್ಳಿಗೆ ಹೋಗ್ತಾ ಇದ್ದೀನಿ, ಬಂದು ಬಿಡು ಒಟ್ಟಿಗೆ ಅಂದಿದ್ದಾನೆ. ಪಾಪ, ಈ ಬಾಲಕಿ ಕಾರ್ನಲ್ಲಿ ಕುಳಿತುಕೊಂಡಳು. ಆದರೆ ಕಾರು ಈಕೆಯ ಶಾಲೆಯ ಬಳಿ ನಿಲ್ಲಲೇ ಇಲ್ಲ. ಅದು ಮುಂದೆ ಸಾಗಿತು. ಅಷ್ಟೇ ಅಲ್ಲ, ಸ್ವಲ್ಪ ದೂರ ಸಾಗ್ತಾ ಇದ್ದಂತೆ ಇನ್ನೂ 3 ಜನ ಗಾಡಿ ಹತ್ತಿದ್ರು. ಏನೋ ಎಡವಟ್ಟಾಗಿದೆ ಎಂದು ಗೊತ್ತಾಗ್ತಾ ಇದ್ದಂತೆ ನಂದಿತಾ ಬೊಬ್ಬೆ ಹಾಕಿದಾಳೆ. ಕೂಡ್ಲೇ ಇವರು ಆಕೆಯ ಬಾಯಿಗೆ ಬಟ್ಟೆ ತುರುಕಿ ಸದ್ದು ಮಾಡದಂತೆ ತಡೆದಿದ್ದಾರೆ. ನಂತರ ಕಾರು ಸಾಗಿದ್ದು ತುಂಗಾ ಕಾಲೇಜ್ ಪಕ್ಕದಲ್ಲಿರುವ ಆನಂದಗಿರಿ ಎಂಬ ನಿರ್ಜನ ಗುಡ್ಡಕ್ಕೆ. ಅಲ್ಲಿ ಈಕೆಯನ್ನ ಎಳೆದೊಯ್ದು ಈಕೆಗೆ ಬಲಾತ್ಕಾರವಾಗಿ ಏನೋ ರಾಸಾಯನಿಕ ದ್ರಾವಣವನ್ನ ಕುಡಿಸಿದ್ದಾರೆ. ಅನಂತರ ಈಕೆಗೆ ಏನು ನಡೆಯಿತು ಒಂದೂ ಗೊತ್ತಿಲ್ಲ. ನಂತರ ಈಕೆ ಪತ್ತೆಯಾಗಿದ್ದು ಗುಡ್ಡದ ಪಕ್ಕದಲ್ಲಿ ಅನಾಥವಾಗಿ ಬಿದ್ದುಕೊಂಡ ರೀತಿಯಲ್ಲಿ. ಸ್ಕೂಲಿಗೆ ಹೋದ್ಲ 9 ಗಂಟೆಗೆ. ಅದು 20 ಎಷ್ಟು ಮಿಥುನ 29 ಅವತ್ತು ಹೋಗಿದ್ದಾಳೆ ಸ್ಕೂಲಿಗೆ. ಬಸ್ಸಲ್ಲಿ ಹೋಗೋದು. ಬಸ್ಸಲ್ಲಿ ಹೋಗಿ ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಇಳಿದಿದ್ದಾಳಂತೆ. ಫ್ರೆಂಡನ್ನು ಬಸ್ಸಲ್ಲಿ ನೋಡಿದ್ಲಂತೆ. ಅವಳು ಇಳಿದು ಬರ್ತಾಳಂತೆ. ಇವಳು ಅದೆಂಥ ದ್ವಾರಕ ಹೋಟ್ಲು ಅಲ್ಲಿ ನಿಂತಿದ್ಲಂತೆ 10 ನಿಮಿಷ. ನಿಂತ ತಕ್ಷಣ ಒಂದು 3 ಜನ ಕಾರಲ್ಲಿ ಬಂದ್ರಂತೆ. ಬರೋಕ್ಕೂ ಬಾಯಿಗೆಲ್ಲ ಬಟ್ಟೆ ತುಂಬಿಸಿ ಕಾರೊಳಗೆ ತುಂಬಿಸ್ಕೊಂಡು ಹೋದ್ರಂತೆ. ಪುಣ್ಯಕ್ಕೆ ಯಾರೋ ತಾಯಿಯೊಬ್ರು ಈಕೆಯನ್ನ ಕೂಡಲೇ ಗಮನಿಸಿ ಮನೆಯವರಿಗೆ ಸುದ್ದಿ ಮುಟ್ಟಿಸಿದ್ರು. ರಾಸಾಯನಿಕ ಕುಡಿಸಿದ ನಂತರ ಈಕೆಯೊಂದಿಗೆ ಆ ಚಾಂಡಾಲರು ಹೇಗೆ ನಡೆದುಕೊಂಡರೂ ದೇವರಿಗೆ ಮಾತ್ರ ಗೊತ್ತು. ಆದರೆ ಆ ಪಾಪಿಗಳು ನನಗೆ ತುಂಬಾ ಹಿಂಸೆ ಮಾಡಿದ್ದಾರೆ, ಮೈಯೆಲ್ಲ ನೋವಿದೆ ಅಂತ ಮಾತ್ರ ನಂದಿತಾ ತನ್ನ ತಾಯಿಯೊಂದಿಗೆ ಹೇಳಿಕೊಂಡಿದ್ದಾಳೆ. ಬಾಲಕಿಯ ಮೇಲೆ ಅತ್ಯಾಚಾರ ನಡೆದಿದೆಯೋ ಇಲ್ಲವೋ ಅನ್ನೋದು ವೈದ್ಯಕೀಯ ಪರೀಕ್ಷೆಯಿಂದ ದೃಢಪಡಬೇಕಾಗಿದೆ. ತುಂಬಾ ಕಷ್ಟ ಕೊಟ್ಟಿದ್ದಾರೆ ಅವಳಿಗೆ ಮಾತ್ರ. ಕರ್ಕೊಂಡೋಗಿ ಗುಡ್ಡದ ಮೇಲೆ ಕರ್ಕೊಂಡೋಗಿದಾರಂತೆ. ಅಲ್ಲೊಬ್ರು ಅಜ್ಜಿ ನೋಡಿ ಅವಳು ಅಳ್ತಾ ಕೂತಿದ್. ದೂಡಿ ಓಡಿದಾರ ಕಾರಿಂದ. ದೂಡಿ ಓಡಿದ್ರ. ಹೌದು, ಮಾಡಿದಾರಂತೆ. ತುಂಬಾ ಮಾಡಿದ್ದಾರೆ. ಹೇಳಿ ಅಳ್ತಿದ್ಲು ನನ್ನ ಹತ್ರ. ತುಂಬಾ ಕಷ್ಟ ಕೊಟ್ಟಿದ್ದಾರೆ. ಮತ್ತೇನೋ ಬಾಟ್ಲಿಗೆ ಏನೋ ಪುಡಿ ಹಾಕಿದ್ರು ಅಮ್ಮ ನನ್ನ ನೀರು ಬಾಟ್ಲಿಗೆ ಕುಡಿ ಅಂತ ತುಂಬಾ ಒತ್ತಾಯ ಮಾಡಿದ್ರು. ನನಗೆ ಹೆದರ್ಕೊಂಡು ಕುಡ್ದೆ ನಾನು. ಅವಳು ಕುಡಿಯೋ ನೀರಿಗೆ ಹಾಕಿರೋದು. ಆ ಪಾಪಿಗಳು ನಂದಿತಾಗೆ ಕುಡಿಸಿದ ರಾಸಾಯನಿಕ ಯಾವುದು ಎಂಬ ಬಗ್ಗೆಯೂ ಇನ್ನಷ್ಟೇ ತಿಳಿಯಬೇಕಾಗಿದೆ. ಶುಕ್ರವಾರ ನಂದಿತಾಳ ಮೃತದೇಹ ಶವಗಾರಕ್ಕೆ ಬರ್ತಾ ಇದ್ದಂತೆ ನೂರಾರು ಸಾರ್ವಜನಿಕರು ಶವಗಾರದ ಮುಂದೆ ಜಮಾವಣೆಗೊಂಡಿದ್ರು. ಶನಿವಾರ ಬೆಳಗ್ಗೆ ಆರೋಪಿಗಳ ವಿರುದ್ಧ ತೀರ್ಥಹಳ್ಳಿ ಪೊಲೀಸರು ಪೋಸ್ಕೋ ಕಾಯ್ದೆಯ ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಶನಿವಾರ ಮರಣೋತ್ತರ ಪರೀಕ್ಷೆ ನಡೆಸಿದ ಬಳಿಕ ಶವವನ್ನ ತೀರ್ಥಹಳ್ಳಿಗೆ ಕೊಂಡು ಹೋಗಲಾಯಿತು. ಅಷ್ಟೊತ್ತಿಗಾಗಲೇ ಇಡೀ ತೀರ್ಥಹಳ್ಳಿಯ ಜನತೆ ಆಕ್ರೋಶದಿಂದ ಕುದೀತಾ ಇತ್ತು. ಈ ಆಕ್ರೋಶ ಯಾರ ವಿರುದ್ಧ ತಿರುಗಬಹುದು ಎಂಬ ಪ್ರಶ್ನೆ ಎಲ್ಲರಲ್ಲೂ ಕಾಡ್ತಾ ಇತ್ತು. ಶನಿವಾರ ಸಂಜೆ ನಂದಿತಾಳ ಸ್ವಗೃಹದಿಂದ ತೀರ್ಥಹಳ್ಳಿಯ ಸ್ಮಶಾನದವರೆಗೆ ನಂದಿತಾಳ ಅಂತಿಮ ಯಾತ್ರೆ ನಡೆಸಲಾಯಿತು. ಆರೋಪಿ ಇರ್ಫಾನ್ ಮನೆಯನ್ನ ಮತ್ತು ಅವನ ಮನೆಯ ಮುಂದೆ ನಿಂತಿದ್ದ ಕಾರೊಂದನ್ನ ಜನರು ಪುಡಿ ಮಾಡಿ ಹಾಕಿದ್ದಾರೆ.
ಬಾಡಿಗೆ ನಿಲ್ಲದ ಜನರ ಸಿಟ್ಟು ಒಂದಷ್ಟು ಅಂಗಡಿಗಳ ಮೇಲೂ ಕಲ್ಲು ತೂರುವಂತೆ ಮಾಡಿತು. ಬೈಕೊಂದು ಬೆಂಕಿಗೆ ಆಹುತಿಯಾಗಿದೆ. ಈ ಮೆರವಣಿಗೆಗೆ ಸುಮಾರು 5,000 ಜನರು ಸೇರಿದ್ರು. ಎಲ್ಲರ ಕಣ್ಣು ನಂದಿತಳಿಗಾಗಿ ಕಂಬನಿ ಮಿಡಿಯಿತು. ಮಲೆನಾಡಿನ ಮುಗ್ಧ ಬಾಲೆಯೊಬ್ಬಳು ಕಾಮ ಕಿರಾತಕರ ಕೈಗೆ ಸಿಲುಕಿ ಅನ್ಯಾಯವಾಗಿ ಸತ್ತು ಹೋದ್ರೂ ಅಲ್ಲಿನ ರಾಜಕಾರಣಿಗಳು ಮಾತ್ರ ಈ ಮಗುವಿನ ಸಾವಿನಲ್ಲೂ ರಾಜಕೀಯ ಮಾಡ ಹೊರಟಿದ್ದಾರೆ. ತನಿಖೆ ಬಂದರು, ಒಂದಿಷ್ಟು ಬ್ಯಾಗ್ ಒಳಗೆ ಬುಕ್ ಇತ್ತು, ಹಿಡ್ಕೊಂಡು ಹೋದರು. ತಗೊಂಡೋಗಿ ಅಲ್ಲಿ ಹೋಗಿ ಅದೆಲ್ಲ ತನಿಖೆ ಮಾಡಿ ಅದರೊಳಗೆ ಅಷ್ಟು ದುಡ್ಡಿದೆ, ಇಷ್ಟು ದುಡ್ಡಿದೆ, ಒಂದು ಲೆಟ್ರೇಡ್ ಸಿಕ್ಕಿದೆ ಅಂದರು. ನಾನು ಅದು ಲೆಟ್ರೇಡನ್ನು ವೆರಿಫೈ ಮಾಡಿದಾಗ ಅದು ಇವಳದ್ದು ಹ್ಯಾಂಡ್ ರೈಟಿಂಗ್ ಆಗಿರೋದಿಲ್ಲ. ಅದು ಇವಳ ಥರ ಹ್ಯಾಂಡ್ ರೈಟಿಂಗ್ ಇವಳಿಗೆ ಹೆದರ್ಸಿನೂ ಬರ್ಸಿರ್ಬೋದು, ಸೈನ್ಗೀನೆಲ್ಲ ಸೇಮ್. ಆದರೆ ಅವಳು ಯಾವತ್ತು ಹೆಚ್ಚಾಗಿ ಕ್ವಶನ್ ಪೇಪರ್ಲಿ ಪ್ರಶ್ನೆ ಉತ್ತರ ಮಾತ್ರ ರೆಡ್ಡಿಂಕಲ್ಲಿ ಬರಿತಿದ್ಲು, ಬಿಟ್ಟರೆ ಇದೆಲ್ಲ ರೆಡ್ಡಿಂಕಲ್ಲಿ ಬರಿತಿರ್ಲಿಲ್ಲ, ನೋಟ್ಸ್ ಎಲ್ಲ. ಇದು ರೆಡ್ಡಿಂಕಲ್ಲೇ ಕಂಪ್ಲೀಟ್ ಬರೆದಿದೆ. ಅದು ಒಂದು 4-5 ಲೈನ್ ಇದೆ ಅಷ್ಟೇ ಸರ್. ಅದೇ ನನ್ನ ತಂಗಿಯನ್ನು ನನಗಂತೂ ಓದೋಕ್ಕಷ್ಟು ಇದಾಗಿಲ್ಲ, ನನ್ನ ತಂಗಿಗಾರು ಒಂದು ಒಳ್ಳೆ ರೀತಿ ಓದಿಸಿ ಒಂದು ಇದು ಮಾಡಿ ಅಂತ ಹೇಳಿ ಬರೆದಿಟ್ಟಿಯಾಳೆ. ನನ್ನ ಸಾವಿಗೆ ನಾನೇ ಕಾರಣ ಅಂತ ಹೇಳಿ ಬರೆದು ಡೆತ್ ನೋಟ್. ಕೆಲವು ಕಾಂಗ್ರೆಸ್ಸಿಗರು ನಂದಿತಾ ಅವಳಾಗಿಯೇ ವಿಷ ಸೇವಿಸಿರಬೇಕು ಎಂಬ ಕಥೆ ಕಟ್ಟಿ ಪ್ರಚಾರ ಮಾಡ್ತಾ ಯಾವುದೇ ನಾಚಿಕೆ ಇಲ್ಲದೆ ಕಾಮುಕರ ಬೆನ್ನಿಗೆ ನಿಂತಿದ್ದಾರೆ. ಇನ್ನು ಬಿಜೆಪಿಗರು ಉರಿಯುವ ತುಪ್ಪಕ್ಕೆ ಬೆಂಕಿ ಸುರಿದು ಈ ಅತ್ಯಾಚಾರಕ್ಕೆ ಕೋಮು ಬಣ್ಣ ಹಚ್ಚುವ ಪ್ರಯತ್ನ ನಡೆಸ್ತಾ ಇದ್ದಾರೆ. ಬಿಜೆಪಿಗರಿಗೆ ನಂದಿತಾಳಿಗೆ ನ್ಯಾಯ ಒದಗಿಸುವುದಕ್ಕಿಂತ ಕಿಮ್ಮನೆ ರತ್ನಾಕರ್ ಅವರ ರಾಜೀನಾಮೆಯೇ ಮುಖ್ಯವಾಗಿದೆ. ಎಲ್ಲಾ ರಾಜಕೀಯದಿಂದ ಅಂತರ ಕಾಯ್ದುಕೊಂಡು ಪೊಲೀಸ್ ಇಲಾಖೆ ನಿಷ್ಪಕ್ಷಪಾತ ತನಿಖೆ ನಡೆಸಬೇಕು. ಅತ್ಯಾಚಾರಿ ರಾಕ್ಷಸರನ್ನ ನೇಣಿಗೆ ಹಾಕುವ ತನಕ ವಿರಮಿಸಬಾರದು. ನಂದಿತಾಳ ಮೇಲೆ ನಡೆದ ದೌರ್ಜನ್ಯ ಮಲೆನಾಡಿನ ಕಟ್ಟಕಡೆಯ ಮಹಿಳಾ ದೌರ್ಜನ್ಯವಾಗಬೇಕು. ನಂದಿತಾಳಿಗೆ ಆಗಿದ್ದು ಕೇವಲ 14 ವರ್ಷ. ಪಾಪ, ಜೀವನ ಬಿಡಿ, ಸರಿಯಾಗಿ ಬಾಲ್ಯವನ್ನ ಅನುಭವಿಸಲಿಲ್ಲ. ಆದ್ರೆ ಅಮಾಯಕವಾಗಿ ಸತ್ತು ಹೋದ್ಲು. ಆರುವ ಮುನ್ನವೇ ಮುಗ್ಗೊಂದು ಬಾಡಿ ಹೋಯ್ತು. ವಾಟ್ಸಪ್ ಫೇಸ್ಬುಕ್ಗಳಲ್ಲಿ ರಿಪ್ ಹಾಕಿದ ಕೂಡಲೇ ನಾವು ನಮ್ಮ ಜವಾಬ್ದಾರಿ ಮುಗೀತು ಅಂತ ತಿಳಿದುಕೊಳ್ತೇವೆ. ಅತ್ಯಾಚಾರಿಯ ಅದು ಕಡೀರಿ ಇದು ಕಡೀರಿ ಅಂತ ಬೊಬ್ಬೆ ಹಾಕಿ ಮಹಿಳಾ ಸಂಘಟನೆಗಳು ಮತ್ತೆ ತಮ್ಮ ಲಿಪ್ಸ್ಟಿಕ್ ಸರಿ ಮಾಡಿಕೊಂಡು ಮನೆ ಸೇರ್ತಾವೆ. ಸರ್ಕಾರಗಳು ಜನರ ಕಣ್ಣಿಗೆ ಮಣ್ಣು ಹಾಕಲು ಒಂದು ಕಾನೂನು ತಿದ್ದುಪಡಿ ಮಾಡಿ ಸುಮ್ಮನಾಗುತ್ತದೆ. ಈ ದೇಶದಲ್ಲಿ ಒಮ್ಮೆಯೂ ಬಳಕೆಯಾಗದ 2700 ಕಾನೂನುಗಳಿವೆ. ಅತ್ಯಾಚಾರಕ್ಕೆ ನಿಜವಾಗಿಯೂ ಕಾರಣಗಳೇನು ಅನ್ನೋ ಬಗ್ಗೆ ಒಂದು ಮುಕ್ತವಾದ ಚರ್ಚೆ ನಡೆಸೋದು ಬೇಡವಾ? ಇಂದಿನ ಕ್ರೈಮ್ ಬೀಟ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮೂರಿನ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಸ್ಪಂದನ ಟಿವಿ.